2021ನೇ ಸಾಲಿನ ಶಾಸಕರ ದಿನಚರಿ ಬಿಡುಗಡೆ ಕಾರ್ಯಕ್ರಮ ಪುತ್ತೂರು ಶಾಸಕರ ಕಚೇರಿಯಲ್ಲಿ ಶಾಸಕರಾದ ಸಂಜೀವ ಮಠಂದೂರು ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಾಜಾ ರಾಧಾಕೃಷ್ಣ ಆಳ್ವಾ, ಉಪಾಧ್ಯಕ್ಷರುಗಳಾದ ಹರಿಪ್ರಸಾದ್ ಯಾದವ್, ಜಯರಾಮ ಪೂಜಾರಿ, ಕಾರ್ಯದರ್ಶಿ ಯತೀಂದ್ರ ಕೊಚ್ಚಿ, ಸತೀಶ್ ಪಾಂಬರ್, ವಿಶ್ವನಾಥ ಕುಲಾಲ್ ಉಪಸ್ಥಿತರಿದ್ದರು. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸರ್ಕಾರದಿಂದ ಏನೇನು ಸವಲತ್ತನ್ನು ಕೊಡಬೇಕು, ಏನೇನು ಯೋಜನೆಗಳು ಕೊಡಬೇಕೋ ಆ ಎಲ್ಲ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪಬೇಕು, ಅದರ ಮಾಹಿತಿ ಕೂಡ ಇರಬೇಕಿರೋ ದೃಷ್ಟಿಯಿಂದ ಈಗಾಗಲೇ ಸಂಜೀವ ಮಠಂದೂರು ಶಾಸಕರು ತಮ್ಮ ಕಚೇರಿಯಿಂದ ಬಿಡುಗಡೆ ಮಾಡಿದಂಥ ಆ ಕ್ಯಾಲೆಂಡರಲ್ಲಿ ಒಂದಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪ್ರತಿ ತಿಂಗಳ ಆ ಒಂದು ಪುಟದಲ್ಲಿ ನಮೂದಿಸಿ ಆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ತಾವು ಕ್ಯಾಲೆಂಡರ್ ನೋಡುವಾಗ ಆ ಯೋಜನೆಯನ್ನು ಕೂಡ ನೆನಪಿಸಿಕೊಂಡು ಅನುಷ್ಠಾನ ಮಾಡುವಂಥ ಕೆಲಸ ಆಗಬೇಕು ಅಂತೇಳಿ ನಾವು ಆ ರೀತಿಯಾಗಿ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದೇವೆ. ಈ ಕ್ಯಾಲೆಂಡರ್ನ ಸದುಪಯೋಗವನ್ನು ಪಡ್ಕೊಳ್ಳುವ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೂಡ ಸಾಮಾನ್ಯ ಜನರು ಪಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ